ತಿಬ್ಬಸ್ ಗ್ರೂಪ್ ವತಿಯಿಂದ ತಿಬ್ಬಸ್ ಫ್ಯೂಚರ್ ಮಾಡೆಲ್ ಆಫ್ ಇಂಡಿಯಾ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮವು ಇತ್ತೀಚೆಗೆ ಮೈಸೂರಿನಲ್ಲಿ ನಡೆಯಿತು. ಈ ಸ್ಪರ್ಧೆಯಲ್ಲಿ ತುಳುನಾಡಿಗೆ 5 ಪ್ರಶಸ್ತಿ ಲಭಿಸಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿವಿಧ ವಿಭಾಗಗಳನ್ನು ಪರಿಚಯಿಸಿದ್ದು ತಿಬ್ಬಸ್ ಗ್ರೂಪ್ ಮಾಡೆಲಿಂಗ್ ಕಂಪನಿಗೆ ಹೆಮ್ಮೆ ಎನಿಸುತ್ತಿದೆ. ಈ ಸಂಸ್ಥೆಯು 2018ರಲ್ಲಿ ಪ್ರಾರಂಭಿಸಲಾಯಿತು. ಮೊದಲ ಬಾರಿಗೆ ಎಲ್ಲಾ ವಿಭಾಗದಲ್ಲೂ 1 ವರ್ಷದಿಂದ 80 ವರ್ಷದವರೆಗೂ ಮಾಡೆಲಿಂಗ್ ಸ್ಪರ್ಧೆಯನ್ನ ಏರ್ಪಡಿಸಿದ ಮೊದಲ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಸ್ಪರ್ಧೆಯಲ್ಲಿ ತಿಬ್ಬಸ್ ಗ್ರೂಪ್ ವತಿಯಿಂದ 16 ವಿಭಾಗಗಳನ್ನು ಪರಿಚಯಿಸಲಾಯಿತು. ಈ ಸ್ಪರ್ಧೆಯಲ್ಲಿ ಫ್ಯಾಷನ್ ಮಾಡೆಲ್, ಮಿಸ್ಟರ್ ಏಷ್ಯಾ 2020, ಹೆಮ್ಮೆಯ ಕನ್ನಡಿಗ 2021 ವಿಜೇತರು, ಫೇಮ್ ಆಫ್ ಬಾಹುಬಲಿ 2021 ಹಾಗೂ ತಿಬ್ಬಸ್ ಗ್ರೂಪ್ನ ಸಂಸ್ಥಾಪಕರಾದ ನಾಗೇಶ್ ಡಿಸಿ ಅವರು, ನ್ಯಾಷನಲ್ ಐಕಾನ್ ಮಾಡೆಲ್ ಹಂಟ್ 2019ರ ವಿಜೇತರು, ತಿಬ್ಬಸ್ ಗ್ರೂಪ್ ಮಾಡೆಲ್ನ ಶ್ರೀಮತಿ ಜ್ಯೋತಿ ಅವರು ತೀರ್ಪುಗಾರಾಗಿದ್ದರು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಮಂಗಳೂರಿನ ಋತ್ವಾ HP ವಿನ್ನರ್ ಆದರೆ ಪ್ರತ್ಯುಷಾ ಕುಂದರ್ ರನ್ನರ್ ಅಪ್ ಪ್ರಶಸ್ತಿಯನ್ನ ಪಡೆದುಕೊಂಡರು. ಬೆಸ್ಟ್ ವಾಕ್ ಇನ್ ಪ್ರೈಸ್ ಕೆಟಗರಿಯಲ್ಲಿ ನೀಲ್ MG ವಿನ್ನರ್, ಬೆಸ್ಟ್ ವಾಕ್ ಇನ್ ಮಿಸ್ಟರ್ ಕೆಟಗರಿಯಲ್ಲಿ ವಿನ್ನರ್ ಆಗಿ PS ಅರುಣ್ ಕುಮಾರ್, ಮಿಸ್ ರೈಸಿಂಗ್ ಸ್ಟಾರ್ ಆಗಿ ಸುಷ್ಮಾ ಕೋಟ್ಯಾನ್ ಬಹುಮಾನವನ್ನ ಪಡೆದುಕೊಂಡರು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ಹಾಗೂ ಸ್ಪರ್ಧೆಯ ವಿಜೇತರಿಗೆ ಟ್ರೋಫಿಯನ್ನ ನೀಡಲಾಯಿತು. ಈ ಸ್ಪರ್ಧೆಯ ಒಂದು ಸುತ್ತಿನಲ್ಲಿ ರೈತರ ಬಗ್ಗೆ ಗೌರವ ತೋರುವ ಥೀಮ್ ಅನ್ನ ಹೊಂದಿತ್ತು ಹಾಗೂ ಸ್ಪರ್ಧೆಯಲ್ಲಿ ರೈತರ ವೇಷಭೂಷಣಗಳನ್ನು ತೊಟ್ಟು ಅವರ ಬಗ್ಗೆ ಮಾತನಾಡುವ ಸ್ಪರ್ಧೆಯು ಈ ಕಾರ್ಯಕ್ರಮದ ವಿಶೇಷವಾಗಿತ್ತು. ಈ ಮುಖಾಂತರವಾಗಿ ರೈತರಿಗೆ ಗೌರವವನ್ನ ಸಲ್ಲಿಸಲಾಗಿದೆ. ಸ್ಪರ್ಧೆಯಲ್ಲಿ ತುಳುನಾಡಿಗೆ 5 ಪ್ರಶಸ್ತಿಗಳು ಲಭಿಸಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ಮೈಸೂರು.